ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ 17 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಅದರ ವಾರ್ಷಿಕೋತ್ಸವವನ್ನು ವಿಶೇಷ ಮಕ್ಕಳ ಶಾಲೆ ನಡೆಸುವವರಿಗೆ, ಅವರ ತರಬೇತಿ ಕೇಂದ್ರವನ್ನು ನಡೆಸುವವರಿಗೆ ಅರ್ಪಿಸಿದ್ದಕ್ಕೆ ಎಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನನ್ನ ಬಗ್ಗೆ ಹೇಳುವುದಾದರೆ, ನಾನು ವೃತ್ತಿಯಲ್ಲಿ ಒಂದು ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದವಳು, ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿ. ಹಾಗೆ ಯಾಕೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ ಅಂದರೆ, ನನ್ನ ಎರಡನೇ ಮಗ ಈಗ ಆಟಿಸಮ್ ಅನ್ನೋದು ಈಗ ಸ್ವಲ್ಪ ಕೇಳಿ ಬರ್ತಾ ಇದೆ. ಅವನಿಗೆ ಈಗ 24 ವರ್ಷ. ಅವನ ಸಣ್ಣದಿರುವಾಗ ಅದರ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದರು. ಆ ಟ್ರೀಟ್ಮೆಂಟ್ ಅದು ನೆಗೆಟಿವ್ ಆಯಿತು, ಒಳ್ಳೆಯದಾಗಲಿಲ್ಲ ಅದರಿಂದ. ಸೊ ಅದು ನಾನೀಗ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನಷ್ಟಕ್ಕೆ ನಾನೇ ತಿಳ್ಕೊಂಡು ಅವನನ್ನು ಬೇರೆ ಸ್ಪೆಷಲ್ ಸ್ಕೂಲಿಗೆ ಹೋದಾಗ ಅಲ್ಲಿಯೂ ಕೂಡ ನನ್ನ ಮಗನಿಗೆ ಪ್ರವೇಶ ಸಿಗಲಿಲ್ಲ. ಯಾಕೆಂದರೆ ಇಷ್ಟು ಹೈಪರ್ ಇದ್ದರೆ ನಮಗೆ ಆಗೋದಿಲ್ಲ ಅಂದರು. ಸೊ ನಾನು ಆಮೇಲೆ ಡಾಕ್ಟ್ರು ನನಗೆ ನಾರ್ಮಲ್ ಸ್ಕೂಲಲ್ಲಿ ಕಳಿಸ್ಲಿಕ್ಕೆ ಎಲ್ಲ ಸರ್ಟಿಫೈ ಮಾಡಿದರು. ಸರ್ಕಾರಿ ಶಾಲೆಯ ಮಕ್ಕಳನ್ನು ನಾನು ವಿಶೇಷವಾಗಿ ಅಭಿನಂದಿಸಬೇಕು. ಯಾಕಂದರೆ ಆ ಮಕ್ಕಳು ನನ್ನ ಮಗನಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಏನು ಸತ್ಯವಾಗಿ ಯಾರಲ್ಲಿ ಹೃದಯವಂತಿಕೆ ಇದೆ ಅನ್ನೋದನ್ನು ಗುರುತಿಸಬೇಕಾಗಿದೆ. ಯಾಕಂದರೆ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳು ಯಾವಂತ ನಮ್ಗೆ ಗೊತ್ತಿದೆ. ಆಮೇಲೆ 7ನೇವರೆಗೆ ಕಳಿಸಿ ನಂತರ ಅವನಿಗೆ ಅಲ್ಲಿ ಇರಲಿಲ್ಲ. ಸೊ ನಾನು ಮತ್ತೆ 2013ರಲ್ಲಿ ಈ ಟ್ರಸ್ಟನ್ನು ಪ್ರಾರಂಭ ಮಾಡಿ 2015ರಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇನೆ. ಅದೀಗ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಹೆಚ್ಚು ಜನರಿಗೆ ನನಗೆ ಈ ಒಂದು ಸೇವೆಯನ್ನು ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮಗೆ ಸ್ವಂತ ಒಂದು ಕಟ್ಟಡ ಇಲ್ಲ, ಸ್ಥಳ ಇಲ್ಲ. ಸೊ ನಾವು ತುಂಬ ಕಷ್ಟದಲ್ಲಿ ನಡೆಸ್ತಾ ಇದ್ದೇವೆ. ಆದರೆ ಕಷ್ಟದಲ್ಲಿಯೂ ನಾವು ಆದಷ್ಟು ಆ ಮಕ್ಕಳ ವಿಶ್ವಾಸ ಗಳಿಸಿ ಅವರು ನೆಮ್ಮದಿಯಲ್ಲಿ ಇರುವ ಹಾಗೆ ಮಾಡಿ, ಹಾಗೆ ಅವರ ತಾಯಂದಿರು ಸಂತೋಷದಲ್ಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ಬರುವ ತಾಯಂದಿರು ಮತ್ತು ನಮಗಿಬ್ಬರು ಸ್ಪೆಷಲ್ ಎಜುಕೇಟರ್ಸ್ ಇದ್ದೀರಾ, ಮತ್ತು ನಮ್ಮದು ಸೆಲ್ಫ್ ಹೆಲ್ಪ್ ಗ್ರೂಪ್, ನಾವೇ ಒಂದು ತಾಯಿ ಇನ್ನೊಂದು ಮಗುವಿಗೆ ಟ್ರೈನಿಂಗ್ ಕೊಡ್ತಾ, ಸೊ ಮಕ್ಕಳಿಗೆ ಆದಷ್ಟು ನಾವು ಅವರನ್ನು ಮುಂದೆ ತರಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಆಟಿಸಮ್ ಬಗ್ಗೆ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್, ಚೈಲ್ಡ್ ಏನೋ ಇದ್ದರೂ ಸತ್ಯವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಸೊ ಥ್ರೂ ಔಟ್ ದ ಲೈಫ್ ಅವರಿಗೆ ಕೇರ್ ಟೇಕರ್ ಬೇಕಾಗ್ತಾರೆ. ಸೊ ತುಂಬ ಕಷ್ಟ ಆಟಿಸಮ್ ಬೇರೆಯವರಾಗೆಲ್ಲ. ಯಾಕಂದರೆ ಅವರಲ್ಲಿ ನಾವು ಹೈಪರ್ ಆ್ಯಕ್ಟಿವಿಟಿ ಕಾಣೋದು ಯಾವಾಗ ಅಂದರೆ, ಅವರಿಗೆ ಅವರ ಪ್ರಾಬ್ಲಮನ್ನು ಹೇಳಲಿಕ್ಕೆ ಆಗದೇ ಇರುವಾಗ, ಫ್ರಸ್ಟ್ರೇಷನ್ ಇರುವಾಗ. ಅವರನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ತುಂಬ ನಮಗೆ ಅವರು ತುಂಬ ರೆಸ್ಪಾಂಡ್ ಮಾಡ್ತಾರೆ. ಅವರನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆದರೂ ಕೂಡ ನನಗೆ ಹೊಡಿತಿದ್ದಾರೆ ಅನ್ನೋದು ಹೇಳಲಿಕ್ಕೆ ಅವರಿಗೆ ಬರೋದಿಲ್ಲ. ಆ ಅನ್ಯಾಯವನ್ನು ಅವ್ರು ಹೇಳಲಿಕ್ಕೆ ಗೊತ್ತೇ ಆಗೋದಿಲ್ಲ ಅವರಿಗೆ. ಥ್ರೂ ಔಟ್ ಲೈಫ್ ಅವ್ರು ಹಾಗೇ ಇರ್ತಾರೆ. ಅವರಲ್ಲಿ ಕೆಪಾಸಿಟಿ ತುಂಬ ಇರ್ತದೆ, ಅದನ್ನು ಬಳಸ್ಕೊಳ್ಬೇಕು. ನೀವು ನೋಡಿರ್ಬೋದು, ನಾವು ಇವರು ಪ್ರೆಸೆಂಟ್ ಮಾಡಿದ್ದೇನೆ, ಅವರಿಗೆ ಹೊರಾಂಗಣ ಚಟುವಟಿಕೆಗಳೇ ಹೆಚ್ಚು ಬೇಕಾಗುತ್ತೆ. ಅವರನ್ನು ನಾವು ಒಂದು ಕಡೆ ಕೂತ್ಕೊಂಡು ಮಾಡಿದರೆ ಅದು ತುಂಬ ಕಷ್ಟ ಆಗುತ್ತೆ. ಹೊರಾಂಗಣ ಚಟುವಟಿಕೆಗಳಿಗೆ ಅವರು ತುಂಬ ರೆಸ್ಪಾಂಡ್ ಮಾಡ್ತಾರೆ. ಅದಲ್ಲದೆ ಪ್ರಕೃತಿಯಲ್ಲಿರುವಂತಹ ಶಕ್ತಿ ಅವರನ್ನು ಮತ್ತಷ್ಟು ಬೆಳೆಸ್ತದೆ. ಪ್ರಕೃತಿಯೊಟ್ಟಿಗೆ ಅವರು ಜಾಸ್ತಿ ಇರಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಾವು ಹಳ್ಳಿಗೂ ಕೂಡ ಇಲ್ಲಿಗೆ ಬರಲಿಕ್ಕಾಗದವರಿಗೆ ಹೋಮ್ ಬೇಸ್ಡ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೇವೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ತುಂಬ ನಾಮಿನಲ್ ಫೀಸ್ ನಾನು ಚಾರ್ಜ್ ಮಾಡೋದು, ನನ್ನ ಸಂಬಳದಿಂದ ಖರ್ಚು ಮಾಡೋದು, ಇನ್ನು ಪೆನ್ಷನಿಂದ ಖರ್ಚು ಮಾಡಬೇಕು. ನಾನು ನಿವೃತ್ತ ಸಹ ಪ್ರಾಧ್ಯಾಪಕಿ, ಹಾಗೆ ಈಗ ಇದನ್ನು ನಡೆಸ್ತಾ ಇದ್ದೇನೆ. ನನಗೆ ನಾರ್ಮಲ್ ಮಕ್ಕಳನ್ನು ನೋಡಿ ಗೊತ್ತು, ನನ್ನ ಕಾಲೇಜಿನ ಮತ್ತು ಬೇರೆ ಬೇರೆ ಕಾಲೇಜಿನ NSS ಮಕ್ಕಳನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಮುಂದೆ ಇದನ್ನು ಮಾಡಿದಾಗ, ಇಂಥ ಕೆಲಸ ಮಾಡಿದಾಗ V4 ಅವರಿಗೆ ಹೇಳ್ತೇನೆ, ನೀವು ಅದಕ್ಕೆ ಪ್ರಚಾರ ಕೊಡಿ ಆದಷ್ಟು. ಸೊ ಏನಾಗೋದೋ ಆಗಿರ್ತದೆ, ಅದಕ್ಕೆ ಯಾರೂ ಕಾರಣರಲ್ಲ. ಅದನ್ನು ನಿಭಾಯಿಸುವುದಷ್ಟೇ ನಮ್ಮ ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲರನ್ನು ಕೂಡ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವರನ್ನು ಒಪ್ಪಿಕೊಳ್ಳುವಂತಹ ಒಂದು ಪ್ರವೃತ್ತಿ ನಮಗೆಲ್ಲ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತೊಮ್ಮೆ V4 ನ್ಯೂಸ್ ಅವರಿಗೆ ಮನದಾಳದ
ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು.